ಸ್ಮಾರ್ಟ್ ಸಿಟಿ ಪಂಡ ಇಂಚಿನ ಜನಕ್ಲೆಗೆ ನನ್ನಲ್ಲ ಸರಿಯಾದ ಅರ್ಥ ಆತಜಿ ಒಂದು ಸರಕಾರಿ ಕಾರ್ಯಕ್ರಮ ಬಜೆಟ್ ಪ್ರಕಾರ ನಡಪುಂಡು ಒಂಜೊಂಜೆ ಜಾಗದೆ ತೊಂದು ಕ್ರಮ ಪ್ರಕಾರ ಅಭಿವೃದ್ಧಿ ಮಲ್ತೊಂದು ಬರಡೊಂದು ಜಿಲ್ಲಾಧಿಕಾರಿ ಸಸಿಕಾಂತ ಸೆಂಥಿಲ್ ಪಂತೆರ್ ಕುಡ್ಲ ಮಹಾನಗರ ಪಾಲಿಕೆಡ್ ಸ್ಮಾರ್ಟ್ ಸಿಟಿ ಬಗೆಟ್ ಸವಿಟ ಆರು ಪಾತಿರಿಯರ್ ಕುಡ್ಲ ಮಹಾನಗರ ಪಾಲಿಕೆಡ್ ಸೋಮವಾರ ಸ್ಮಾರ್ಟ್ ಸಿಟಿ ಬಗೆಟ್ ಸಭೆ ನಡಪಾಯರ್ ಜಿಲ್ಲಾಧಿಕಾರಿ ಸಸಿಕಾಂತ ಸೆಂಥಿಲ್ ಕಾರ್ಮೆಡ್ ನಡತಿನ ಸಭೆಟ್ ಆರು ಸ್ಮಾರ್ಟ್ ಸಿಟಿ ಯೋಜನೆ ಬಗೆಟ್ ಇವರ ಕುರಿಯರ್ ಜನಕ್ಲೆಗ್ ಸ್ಮಾರ್ಟ್ ಸಿಟಿ ಬಗೆಟ್ ಸರಿಯಾದ ಮಾಹಿತಿ ಮುಟ್ಟೋಡು ಸ್ಮಾರ್ಟ್ ಸಿಟಿ ಪಂಡ ಇಂಚಿನ ಜನಕ್ಲೆಗ್ ನನ್ನಲ ಸರಿಯಾದ ಅರ್ಥ ಆತಜಿ ಒಂದು ಸರಕಾರಿ ಕಾರ್ಯಕ್ರಮ ಬಜೆಟ್ ಪ್ರಕಾರ ನಡಪುಂಡು ಒಂಜಿ ನಗರುಡು ವಾ ಪ್ರದೇಶ ಅಭಿವೃದ್ಧಿ ಮಲ್ಪಡೊಂದು ನಿಘಂಟ್ ಮಲ್ಪಡು ಒಂಜಿ ಜಾಗಿದೆ ತೊಂದು ಕ್ರಮ ಪ್ರಕಾರ ಅಭಿವೃದ್ಧಿ ಮಲ್ತೊಂದು ಬರುಡು ನಮ್ಮ ಇಂಚ ಅಭಿವೃದ್ಧಿ ಮಲ್ಪ ಅಂದ ಕೇಂದ್ರಗೂ ಪ್ರಸ್ತಾಪಕರುಂಡಲ 2018 ಸ್ಮಾರ್ಟ್ ಸಿಟಿ ಯೋಜನೆ ಕೊಡ್ತುಜರ್ ರಡ್ಡನೇ ಹಂತೋಡು ತಿಕ್ಕದಂಡು ಈ ಯೋಜನೆನ ಎಂಚ ಮಲ್ಪಲೆಂದು ಅಪಗಪಗ ಸಭೆ ನಡಪಾದ ನಿರ್ಧಾರಗುದತ ನೋಡೊಂದು ಜಿಲ್ಲಾಧಿಕಾರಿ ಪಂಡ್ಯರ್ ಇದರಿಂದ ಆಗುವ ಪರಿಣಾಮಗಳು ತುಂಬಾ ಜಾಸ್ತಿ ಇರುತ್ತೆ ಅಂದ್ರೆ ಟೂರಿಸಂ ಆಗಲಿ ಎಕನಾಮಿಕ್ ಆಕ್ಟಿವಿಟಿ ಆಗಲಿ ಇಟ್ ಹ್ಯಾಸ್ ಎ ಹ್ಯೂಜ್ ಪೊಟೆನ್ಷಿಯಲ್ ಆಫ್ ಡೆವಲಪಿಂಗ್ ಮ್ಯಾಂಗ್ಳೂರ್ ಸೊ ಅದೇ ಅಷ್ಟೇ ಆ ಪ್ರಾಜೆಕ್ಟ್ ಕಷ್ಟ ಆಗುತ್ತೆ ಸೊ ಈಗ ಆ ಪ್ರಾಜೆಕ್ಟ್ ಅನ್ನು ಇಂಡಿವಿಜುವಲ್ ಸಬ್ ಪ್ರಾಜೆಕ್ಟ್ಸ್ ಆಗಿ ಡಿವೈಡ್ ಮಾಡಿ ಅದಕ್ಕೆ ಬೇಕಾಗಿರುವ ಜನಗಳು ತಂದು ಅವರಿಂದ ಕಾನ್ಸೆಪ್ಟ್ಸ್ ಪಡೆದು ಆ ಕಾನ್ಸೆಪ್ಟ್ಸ್ ಅನ್ನು ಒಂದಲ್ಲ ಎರಡು ಸಾರಿ ನಾವು ಅಪ್ರೂವ್ ಮಾಡಿಕೊಂಡು ಆ ಕಾನ್ಸೆಪ್ಟ್ ಅನ್ನು ನಾವು ಅನುಷ್ಠಾನಕ್ಕೆ ತಂದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗುತ್ತೆ. ಐ ನೋ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್, ಆದರೆ ನಮ್ಮ ಮ್ಯಾಂಗ್ಳೂರ್ ಅಂತ ಸಿಟಿ ಖಂಡಿತ ಅದು ಮಾಡಬಹುದು. ನನಗೆ ಬೇರೆ ಸಿಟಿಗಳ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿರುವ ಒಂದು ಕೆಪಾಸಿಟಿ, ಇಲ್ಲಿರುವ ಒಂದು ಕೆಪಬಿಲಿಟಿ ಮತ್ತೆ ಇಲ್ಲಿರುವ ಒಂದು ಪೊಲಿಟಿಕಲ್ ವಿಲ್ ಬೇರೆ ಕಡೆ ಸಿಗುವುದಿಲ್ಲ. ಸೊ ವಿ ಕ್ಯಾನ್, ಇಫ್ ವಿ ಆಲ್ ವರ್ಕ್ ಟುಗೆದರ್, ವಿ ಕ್ಯಾನ್ ಬಿಕಮ್ ನಮ್ಮ ಭಾರತ ದೇಶದಲ್ಲಿ ಬಾಂಬೆ, ಕೊಚ್ಚಿನ್ ತರ ವಿ ಕ್ಯಾನ್ ಬಿಕಮ್ ಒನ್ ವೆರಿ ಗುಡ್ ವಾಟರ್ ಫ್ರಂಟ್ ಸಿಟಿ. ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ವೈಜ್ಞಾನಿಕವಾದಿಜ್ಜಿ ಅವೇನು ವೈಜ್ಞಾನಿಕವಾದ ಎಂಚ ಮಲ್ಪಲೆ ಅವೇನ್ಲ ಈ ಯೋಜನೆಡ್ ಸೇರ್ಸಾವಣೊಂದು ಮಾಜಿ ಮೇಯರ್ ಕವಿತಾ ಸನಿಲ್ ಒತ್ತಾಯ ಮಲ್ತ್ಯಾರ. ಈ ಯೋಜನೆನ ಗಂಭೀರವಾದದೆ ತೊಂದಿಜಿ ಸಂಪೂರ್ಣ ಜವಾಬ್ದಾರಿ ಕೊರಂಡ ಯೋಜನೆ ಸರಿಯಾದ ಆತೊಂದು ರೂಪಾಡಿ ಬಂಗೆರ ಪಂಡ್ಯರ. ಸದಸ್ಯರ ಅಪ್ಪಿ ಪಾತ್ರದ ಡ್ರೈನೇಜ್ ವ್ಯವಸ್ಥೆ ಸರಿಯಾವಡು ಎಂಕ್ಲನ ಮೂಜಿ ವಾರ್ಡ್ ಡ್ರೈನೇಜ್ ಅವ್ಯವಸ್ಥೆ ಉಂಡು, ಪೈಪ್ಲೈನ್ ದ ಬೇಲೆ ನಡ್ತೊಂದುಂಡು. ಸುರತ್ಕಲ್ಡ್ ಪೈಪ್ಲೈನ್ ಕೆಲಸ ಫೇಲ್ ಆತನಂದು ದೂರಿಯರ್. ದೀಪಕ್ ಪೂಜಾರಿ ಬಕ ಕೆಲವು ಸದಸ್ಯರು ಸಭೆಟ್ ಪಾತಿರ್ದು ಸಮಸ್ಯೆಲಿನ ದುಂಬುದಿದ ಸ್ಮಾರ್ಟ್ ಸಿಟಿ ಯೋಜನೆ ಬಗೆಟ್ ಸಲಹೆ ಕುರಿಯರ್. ಸ್ಮಾರ್ಟ್ ಸಿಟಿಯ ಅಗತ್ಯತೆಯ ಬಗ್ಗೆ ನಾನು 3 ಕೆಲಸವನ್ನು ಹೇಳಿದೆ. ನನ್ನ ಏನಿದ್ದಲ್ಲಿ 3 ವಾರ್ಡ್ಗಳಲ್ಲಿ ಡ್ರೈನೇಜ್ ಇಲ್ಲ, ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಅದನ್ನು ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ತಗೊಂಡ್ರಂತ ಹೇಳಿ 3 ವಾರ್ಡಲ್ಲಿ ಕೂಡ ಇವಾಗ ಕೆಲಸ ಆಗ್ತಾ ಇದೆ. ನಮ್ಮ ಎಲ್ಲ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಒಂದನೇ ADB ಯೋಜನೆಯಲ್ಲಿ ಹಾಕಿದಂತ ಸುರತ್ಕಲ್ನಲ್ಲಿ ಹಾಕಿದಂತ ಪೈಪ್ ಲೈನ್ ಇವಾಗಲೇ ಅದು ಫೇಲ್ಯೂರ್ ಆಗಿ ಈಗಾಗಲೇ ಜನರು ಅದನ್ನು ಕಷ್ಟ ಅನುಭವಿಸಿದ್ದಾರೆ. ಈಗ ನನ್ನ ಏರಿಯಾದಲ್ಲಿ ಆಗ್ತಾ ಇದೆ. ಮೇಯರ್ ಭಾಸ್ಕರಕ್ಕೆ ಒತ್ತು ಮೇಯರ್ ಮೊಹಮ್ಮದ್, ಕಮಿಷನರ್ ಮೊಹಮ್ಮದ್ ನಜೀರ್, ಸ್ಥಾಯಿ ಸಮಿತಿ ಗುರ್ಕಾರ್ಲು ಸಭೆಟಿಕ್ತೇರು.